ಉಪ್ಪಿನಂಗಡಿ ಹಿಜಾಬ್ ಪ್ರಕರಣ ವರದಿ ಮಾಡಲು ತೆರಳಿದ್ದ ಪತ್ರಕರ್ತರ ಮೇಲೆ ಸುಳ್ಳು ಕೇಸ್ ದಾಖಲಿಸಿದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಶನಿವಾರ ನಗರದ ಕ್ಲಾಕ್ ಟವರ್ ಮುಂದೆ ಪ್ರತಿಭಟನೆ ನಡೆಸಿದರು. ಎಸ್ಪಿ ಕಚೇರಿವರೆಗೆ ಮೆರವಣಿಗೆಯಲ್ಲಿ ಸಾಗಿದ ಪತ್ರಕರ್ತರು ನ್ಯಾಯ ನೀಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಭಗವಾನ್ ಋಷಿಕೇಶ್ ಸೋನಾವಣೆ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನಾ ನಿರತರನ್ನ ಉದ್ದೇಶಿಸಿ ಮಾತನಾಡಿದ ನಿಕಟಪೂರ್ವ ಅಧ್ಯಕ್ಷ ಪಿ ಹರೀಶ್ ರೈ, ಉಪ್ಪಿನಂಗಡಿ ಠಾಣಾಧಿಕಾರಿ ಎಚ್ಚೆತ್ತುಕೊಂಡು ಕರ್ತವ್ಯ ನಿರ್ವಹಿಸಿದರೆ ಪತ್ರಕರ್ತರ ಮೇಲೆ ಹಲ್ಲೆ ನಡೆಯುತ್ತಿರಲಿಲ್ಲ. ಪತ್ರಕರ್ತರು ನ್ಯಾಯಕ್ಕಾಗಿ ಮನವಿ ನೀಡಿದ ಬಳಿಕವೂ ಪತ್ರಕರ್ತರ ವಿರುದ್ಧ ಸುಳ್ಳು ಕೇಸು ದಾಖಲಿಸಿ ಎಫ್ಐಆರ್ ಪ್ರತಿಯನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಹರಿಯಬಿಟ್ಟಿರುವುದು ಖಂಡನೀಯ ಎಂದರು. ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಗಿಂದಾಜೆ ಮಾತನಾಡಿ, ಸುಳ್ಳು ದೂರಿಗೆ ತಕ್ಷಣ ಬಿ ರಿಪೋರ್ಟ್ ಹಾಕಬೇಕು. ಘಟನಾ ಸ್ಥಳದಲ್ಲಿದ್ದು ನಿರ್ಲಕ್ಷ್ಯ ತೋರಿದ ಸಬ್ ಇನ್ಸ್ಪೆಕ್ಟರ್ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷ ಅನ್ನು ಮಂಗಳೂರು, ಪ್ರಧಾನ ಕಾರ್ಯದರ್ಶಿ ಆರಿಫ್ ಪಡುಬಿದ್ರೆ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ, ಜಿಲ್ಲಾ ಸಂಘದ ಉಪಾಧ್ಯಕ್ಷ ಭಾಸ್ಕರ್ ರೈಕಟ್ಟ, ರಾಕೇಶ್ ಪೂಜಾರಿ, ಅನ್ಸಾರ್ ಇನೋಳಿ, ಕೋಶಾಧ್ಯಕ್ಷ ಪುಷ್ಪರಾಜ್ ಬಿಎನ್, ಬಂಟ್ವಾಳ ಸಂಘದ ಅಧ್ಯಕ್ಷ ಪ್ರಶಾಂತ್ ಮುಂಜಾಲ್ಕಟ್ಟೆ, ಜಿಲ್ಲಾ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ನಮ್ಮ ಪತ್ರಕರ್ತರ ನಮ್ಮ ಮನವಿತ್ತು. ನಿನ್ನೆ ನಾವು ಮೊನ್ನೆ ಏನು ಪ್ರಕರಣ ದಾಖಲಾಗಿದೆ ಅವರಿಗೆ ನಾನು ತಕ್ಷಣ ನಿಮಗೆ ಕಾಲ್ ಮಾಡಿ ಇದೀಗ ದೂರು ಕೊಟ್ಟು ನೀವು ಕೂಡ ಶಿಕ್ಷಣ ಸ್ಪಂದನೆ ಮಾಡಿದ್ದು ದೂರು ಕೊಡಲಿ, ಏನು ಕೊಡ್ತಾರೆ ಅದು ಕೊಡಲಿ. ನಾವು ಮತ್ತೆ ಅದರ ಬಗ್ಗೆ FIR ಇದು ಮಾಡಿ ತನಿಖೆ ಮಾಡಿ FIR ಮಾಡಿದ್ದೀವಿ, ಎಲ್ಲ ಮಾಡಿದ್ವಿ. ನಿನ್ನೆ ಬೆಳಿಗ್ಗೆ ನಾವು ಮನವಿ ಕೊಡಲಿಕ್ಕೆ ಶಾಂತಿಯುತವಾಗಿ ಎಲ್ಲ ಮಾಡಿದ್ದೀವಿ. ನನಗೂ DCI ಕೂಡ ಮನವಿಯನ್ನು ಕೊಟ್ಟಿದ್ದೆ. ಆ ಬಳಿಕ ಇವತ್ತಿನ ಎಲ್ಲ ಪತ್ರಕರ್ತರು ಕೂಡ ಸಂಜೆ ಹೊತ್ತಿಗೆ ಒಂದು FIR ಯಾರು ಅದಕ್ಕೆ ಪ್ರತಿ ದೂರು ಕೊಟ್ಟು ಮೊನ್ನೆ ಘಟನೆಗೆ ಸಂಬಂಧಿಸಿದ ದೂರು ಕೊಟ್ಟು ತಕ್ಷಣ ಅದನ್ನು ಯಾರು ದೂರು ಕೊಟ್ಟಿದ್ದಾರೆ ಅವರು ಕೊಟ್ಟ ತಕ್ಷಣ FIR ಕೂಡ ದಾಖಲಾಗಿದೆ. ಇದು ಒಂದು ಪತ್ರಕರ್ತರ ನೈತಿಕ ಸ್ಥೈರ್ಯವನ್ನು ಕಸಿಯುವ ಪ್ರಯತ್ನ ಯಾರು ಅಲ್ಲಿ ಠಾಣಾಧಿಕಾರಿಗಳು ಮಾಡಿದ್ದಾರೆ ಅವರ ವಿರುದ್ಧ ನನಗೆ ತೀವ್ರ ಬೇಸರ ಕೂಡ ವಿಷಯದಲ್ಲಿ. ಯಾಕೆಂದರೆ ಯಾವುದೇ ಘಟನೆ ಪತ್ರಕರ್ತರಿಗೂ ಗೊತ್ತಿದೆ ಆ ಘಟನೆ ಏನಾಗಿದೆ ಅಂತೇಳಿ, ಅಲ್ಲಿ ಏನಾಗಿದೆ ಅದನ್ನು ಉಪ್ಪಿನಂಗಡಿಯ ಪೊಲೀಸ್ ಠಾಣಾಧಿಕಾರಿಯವರು ಸ್ವಲ್ಪ ಎಚ್ಚೆತ್ತುಕೊಂಡಿದ್ದು ಘಟನೆ ನಡೀತಿರಲಿಲ್ಲ. ಯಾಕಂದರೆ ಅವರ ಭೂಗಳಕ್ಕೆ ದುರ್ವೇದ ಕಾಲೇಜಿದೆ, ಅಲ್ಲಿ ಪ್ರಕ್ಷುಬ್ಧ ಸ್ಥಿತಿ ಎಷ್ಟು ದಿನಗಳದಿತ್ತು. ಅವರು ಬೆಳಿಗ್ಗೆ ಅಲ್ಲಿ ಸ್ವಲ್ಪ ಪೊಲೀಸ್ ಏನಾದರೂ ನಿಯೋಜನೆ ಮಾಡಿದ್ರೆ ಸ್ವಲ್ಪ ಅವರು ಕರ್ತವ್ಯದ ಬಗ್ಗೆ ಯೋಚನೆ ಮಾಡಿದರೆ ಈ ಘಟನೆ ನಡೀತಿರಲಿಲ್ಲ. ಒಂದು ಪತ್ರಕರ್ತರು ಅಲ್ಲಿ ಒಳಗೆ ಹೋದ ಮೇಲೆ ನಿನ್ನೆ ಅವರು ಏನು ನಡೆದಿದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ, ಯಾರು ಹಲ್ಲೆ ಮಾಡಿದ್ದಾರೆ, ಏನಾಗಿದೆ. ಇವರು ಅಲ್ಲಿಯ ಮುನ್ಸಿಪಾಲ್ ಏನು ಕುಮ್ಮಕ್ಕದ ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲ ಸತ್ಯ ಎಲ್ಲರಿಗೂ ಗೊತ್ತಿದೆ. ಉಪ್ಪಿನಂಗಡಿ ಸಂಬಂಧಿಸಿ ವರದಿ ಮಾಡಲು ತೆರಳಿದಂತಹ ಪತ್ರಕರ್ತರು ಪ್ರಿನ್ಸಿಪಾಲ್ ಬಳಿ ಹೋಗಿ ಬೈಟ್ ತಗೊಂಡು ಹಿಂದೆ ಬರುವಾಗ ಅವರ ಮೇಲೆ ದಿಗ್ಬಂಧನ ಹಾಕಿರುವುದು, ಅದೇ ರೀತಿ ಅವರ ಮೇಲೆ ದಿಗ್ಬಂಧನ ಹಾಕಿ ಪ್ರಶ್ನಿಸಿದ್ದಲ್ಲದೆ